ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯಾಗಿದ್ದು, ಇದೀಗ ಕೃಷಿಕರು ತಮ್ಮ ಹಣಕ್ಕಾಗಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇಂದು ಸುಮಾರು 50ಕ್ಕೂ ಅಧಿಕ ಕೃಷಿಕರು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದು, ಪ್ರತಿಯೊಬ್ಬರೂ ಕೂಡ ಅಡಿಕೆ ವ್ಯಾಪಾರಿ ಬಂಟ್ವಾಳ ಬಡ್ಡಕಟ್ಟೆಯಲ್ಲಿ ಎಬಿ ಸುಪಾರಿ ಅಂಗಡಿಯನ್ನ ಹೊಂದಿರುವ ನಾವೂರು ಗ್ರಾಮದ ಮೈಂದಾಳ ನಿವಾಸಿ ನೌಫಾಲ್ ಎನ್ ವಿರುದ್ಧ ದೂರನ್ನು ನೀಡಿದ್ದಾರೆ. ಸ್ಥಳೀಯ ಕೃಷಿಕ ಮಹಿಳೆಯೊಬ್ಬರು ತಮ್ಮ ಬ್ಯಾಂಕ್ ಸಾಲದ ಮೊತ್ತ ಪಾವತಿಯ ಹಿನ್ನೆಲೆಯಲ್ಲಿ ವ್ಯಾಪಾರಿಯ ಬಳಿ ಹಣಕ್ಕಾಗಿ ಹೋದಾಗ ಆತ ಪರಾರಿಯಾಗಿರುವುದು ಗಮನಕ್ಕೆ ಬಂದಿದೆ. ಬಳಿಕ ಕೃಷಿಕರೆಲ್ಲರೂ ಒಂದಾಗಿ ಆತನ ವಿರುದ್ಧ ದೂರನ್ನು ನೀಡಲು ಮುಂದಾಗಿದ್ದಾರೆ. ಈತ ಸ್ಥಳೀಯ ಕೃಷಿಕರ ವಿಶ್ವಾಸಾರ್ಹ ವರ್ತಕನಾಗಿದ್ದು, ಕಳೆದ 2-3 ದಶಕಗಳಿಂದ ಕೃಷಿಕರು ಈತನಿಗೆ ಒಣ ಅಡಿಕೆಯನ್ನ ನೀಡ್ತಾ ಇದ್ರು. ಆತ ಯಾವುದೇ ರೀತಿಯಲ್ಲಿ ವಂಚಿಸದೆ ಕೃಷಿಕರ ಅಗತ್ಯಕ್ಕೆ ತಕ್ಕಂತೆ ಹಣವನ್ನ ನೀಡ್ತಾ ಇದ್ದ. ಆದರೆ ಈ ಬಾರಿ ಒಬ್ಬೊಬ್ಬ ಕೃಷಿಕನಿಗೆ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಿದ್ದು, ಒಟ್ಟು ಮೊತ್ತ 10 ಕೋಟಿ ಆಗಬಹುದೆಂದು ಕೃಷಿಕರು ಆರೋಪವನ್ನ ಮಾಡಿದ್ದಾರೆ. ಮಾತೇರ್ನಲ್ಲ ಬಜ್ಜೆ ಇದೆ ತಂದಿದ್ದು ಅವ್ರು ಸ್ಟಾಕ್ ಇದ್ದು ಕೋಟಿದೆ ಕೋಟಿಗಟ್ಟಲೆ ಎಂಗ್ಲಿಗೂ ಬರಿಯರ್ ಉಂಟು ಮಾತೇರಿಗಳು. ಅದಂದು ಜಾಜನ ಕೋಡಿರ್ಬೇಕು ಮೊಬೈಲ್ ಬಂದು ಅನ್ಸುತ್ತೆ ಅದನ್ನು ಭೂಗತ ಮಾತೆರೆಗಳ ಒಂದು ವಿಶ್ವಾಸದ ಜನತಲೆಗೆ ತೋಜದು ಮಾತೆರ ವ್ಯವಹಾರ ಮಾಡ್ತಿದ್ದೆ ಅಂಡ ಈ ಟೈಪ್ ಆ ಒಂದು ಏರಿಲ್ಲ ಏನು ಮೈಂದಾಲ ಪಂಪಿನಲ್ಪ ಅರ್ನ ಸ್ವಂತ ಇಲ್ಲುಂಡು ಬಡ್ಡಗಟ್ಟೆಡು ಬಂಟ್ವಾಳಡು ಅರ್ನ ಎಬಿ ಸುಪಾರಿ ಪಂಡು ಒಂಜಿ ಶಾಪ್ ಉಂಡು. ಅಂಚನೆ ಅವು ಶಾಪು ನೇತ್ರ ಜೀವನ್ ಜ್ಯೋತಿ ಬಿಲ್ಡಿಂಗ್ ಇಪ್ಪುನ ಹೆಚ್ಚಿಗೆ ಅದು ಆರು ಅರ್ನ ಪುದಾರು ಎನ್ ನೌಫಾಲ್ ಎನ್ ಅವರು ಹೆಚ್ಚಿಗೆ ಅದು ಮಾತ್ರ ಇಲ್ಲಲ್ಲಿ ಹೋದು ಆ ಬಜ್ಜೆಯನ್ನು ಹಾಕಲ್ನ ಮತ್ತೊಂದು ಬತ್ತದು ಅವರು ಬೇಲೆದಕ್ಕೆ ಕಡ ಬಿಡ್ದು ಆ ಬಜ್ಜೆಯನ್ನು ತರ್ಪ ಹೊಂದಿದ್ದೇವೆ. ಬೊಕ್ಕ ಮಾತ್ರೆಗಳ ಒಂದು ವಿಶ್ವಾಸದ ಜನತಲೆಗೆ ತೋಜದು ಮಾತೆರ ವ್ಯವಹಾರ ಮಲ್ತೊಂದಿತ್ತೇವೆ. ಅರ್ಜೆಂಟ್ ಇಪ್ಪುನಾಗ ಒಂದೇ ಕಾಸು ಕೊರೊಂದಿತ್ತೇವೆ ಅಂಡ ಈ ಟೈಪ್ ಆ ಒಂದು ಏರಿಲ್ಲ ಎಣ್ಣಿಪ್ಪ ಅಂಗಡಿ ಉಂಡು ಬಡ್ಡಗಟ್ಟೆಡು ಅಂಚನೆ ಮಾತೇರ್ನೆಲ್ಲ ಬಜ್ಜೆ ಇದೆ ತಂದಿರು ಅವ್ರು ಸ್ಟಾಕ್ ಇದ್ದಿದ್ದು ಈತ ಕೋಟಿದೆ ವ್ಯವಹಾರ ಕೋಟಿಗಟ್ಟಲೆ ಐತೆ ಎಂಗ್ಲಿಗೂ ಬರಿಯರ್ ಉಂಡು ಮಾತೇರಿಗಳ ಅವು ಇದರ್ತು ದಾದಂದು ಜಾಜನ ಕೋಡಿರ್ಬೇಕು ಮೊಬೈಲ್ ಬಂದು ಅಲ್ತದ ಆ ಜನ ಭೂಗತ ಆಗ್ತಾನೆ ಇತ್ತದಲ್ಲ ಅಂಚ ಅಂಗಡಿ ಬಂದು ಇಲ್ಲಡಿ ಪೋಯ ಇಲ್ಲುಂಡು ಎಬಿ ಸುಪಾರಿ ಬಂದು ಅಂಗಡಿ ಎಬಿ ಸುಪಾರಿ ಹಿಂದೆ ನಾವೂರು ಗ್ರಾಮದ ಮೈಂದಾಲದಲ್ಪ ಬಂಟ್ವಾಳ ಪಲ್ಲೆ